ಎಲ್ರಿಗೂ ನಮಸ್ಕಾರ. ಕಳೆದ ಬಾರಿ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಇದ್ದಾಗ ನಮ್ಮ ಟೀಮ್ ತುಂಬಿತ್ತು. ಒಬ್ಬ ವ್ಯಕ್ತಿನ ನಾವು ಕಳ್ಕೊಂಡ್ವಿ. ಭಾರಿ ದುಃಖದ ವಿಷಯ ಅದು. ನಮ್ಮ ಸಂಚಾರಿ ವಿಜಯ್ ಅವರು. ಆ ಇನ್ಸಿಡೆಂಟ್ ಹಾಕೋ ಮುಂಚೆ ಒಂದು 2 ದಿನದ ಮುಂಚೆ ಮೀಟ್ ಮಾಡಿದ್ದೆ. ತುಂಬಾ ಅವರು ಮತ್ತೆ ನೀನಾಸಂ ಸತೀಶ್ ಸೇರಿ ಸಾಕಷ್ಟು ಜನಕ್ಕೆ ಕಿಟ್ಗಳನ್ನ ಕೊಡೋದು ಈ ತರದೆಲ್ಲ ಪ್ರೊವೈಡ್ ಮಾಡ್ತಿದ್ರು. ಅವಾಗ ಮೀಟ್ ಮಾಡಿದ್ದೆ. ಅದಾದ ನಂತರ ಈ ನ್ಯೂಸ್ ಕೇಳಿದಾಗ ತುಂಬಾ ಶಾಕಿಂಗ್ ಆಗಿತ್ತು. ಇವತ್ತು ಅವ್ರು ನಮ್ ಜೊತೆ ಫಿಸಿಕಲ್ ಆಗಿಲ್ಲ, ಬಟ್ ನಮ್ ಜೊತೆ ಸದಾ ಇರ್ತಾರೆ. ಅಂಡ್ ಇದನ್ನ ಹೇಳ್ತಾ ಶುರು ಮಾಡ್ತೀನಿ. ಅಂಡ್ ಈ ಸಾಂಗ್ ನನ್ಗೆ ಫಸ್ಟ್ ಟೈಮ್ ಕೇಳಿದ ಕೂಡಲೇ ಇಷ್ಟ ಆದಂತ ಒಂದು ಟ್ಯೂನ್ ಇದು. ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದಾನೆ. ಲಂಬೋದರ ಅನ್ನೋದು ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಇದು 2ನೇ ಸಾಂಗ್ ರಿಲೀಸ್ ಆಗ್ತಿರೋದು. 2ನೇ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ನಮ್ಮ ಗೌಸ್ಪೀರ್ ಅವರು ಮುಂಚೆನೂ ಬರ್ದಿದ್ದಾರೆ ನನ್ನ ಸಿನಿಮಾಗೆ ಸಾಂಗ್ಸ್. ಅದು ಹಿಟ್ ಆಗಿರೋ ಒಂದು ಸಾಂಗ್ಸ್. ಅಂಡ್ ಥ್ಯಾಂಕ್ ಯು ಗೌಸ್ಪೀರ್ ಸರ್. ನಮ್ಮ ಪ್ರಸಾದ್ ಅವರು, ನಮ್ಮ ಶ್ರೀನಿವಾಸ್ ಸರ್, ಇವರ ಎಫರ್ಟೇ ಜಾಸ್ತಿ ಇವಾಗ ಇರೋದ್ರಲ್ಲಿ. ನಾವು ಹೀರೋಗಳು, ಆರ್ಟಿಸ್ಟ್ಗಳು ಸಿನಿಮಾ ಮಾಡಿ ಡಬ್ಬಿಂಗ್ ಮಾಡಿ ಮುಗಿಸಿರ್ತೀವಿ. ಅಂಡ್ ನೆಕ್ಸ್ಟ್ ನಮ್ದೇನೇ ಇದ್ರು ಪ್ರಮೋಷನ್ಸ್ ಬರ್ಬೇಕು ಅದಂತಿರುತ್ತೆ. ಬಟ್ ಈಗ ಇರೋ ಸ್ಟ್ರಗಲ್ ಅಲ್ಲಿ 50% ಆಕ್ಯುಪೆನ್ಸಿ ಇದ್ರೂ ನಾನು ರಿಲೀಸ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ 20ನೇ ತಾರೀಕು ರಿಲೀಸ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ ನೋಡ್ಬೇಕು, ಅನೌನ್ಸ್ ಮಾಡ್ತಾರೆ. ಕೆಲವು 2 ಸಿನಿಮಾ ಕೂಡ ಅನೌನ್ಸ್ ಮಾಡಿದ್ದಾರೆ. ಆ ಟೈಮ್ಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಎಲ್ಲ ಕರೆಕ್ಟ್ ಆದ್ರೆ 20ನೇ ತಾರೀಕು ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ. ಅಂಡ್ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಟ್ರೇಲರ್ ನ ಕೂಡ ರಿಲೀಸ್ ಮಾಡ್ತೀವಿ. ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ನಡೀತಾ ಇದೆ. ಸೊ ಸದ್ಯಕ್ಕೆ ಇಷ್ಟೇ ವಿಷಯ. ಅಂಡ್ ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ. ಧನ್ಯವಾದ.